ಸರಕಾರದ ಮಾತಾ ದಾಖಲೆಯನ್ನು ಕಾನೂನಾತ್ಮಕವಾದ ಮಂತುಕೊರ್ಪಿನ ಜಾಗೆ ಖರೀದಿ ದಾಖಲೆ ಬಾಡಿಗೆ ಇಲ್ಲು ಇಂಚ ಜನಸೇವಾ ಸವಲತ್ತುಗಳನ್ನು ಕೊರ್ಪಿನ ಹಮೀದ್ ಕಿನ್ಯ ಮಾಲಕತ್ವದ ನಾಟಕಲ್ ಜನರಲ್ ಸರ್ವಿಸ್ನ ಶಾಸಕರು ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ಸೋಮವಾರ ಕಾಂಡೆ ಉದಿಪನ ಮಲ್ತೇರು. ಜನಸೇವಾ ಕಾರ್ಯಕ್ರಮಲೆಡು ಪುಗಡ್ತೆ ಪಡೆಯಿನ ಹಮೀದ್ ಕಿನ್ಯರೆನ ಮಾಲಕತ್ವದ ನಾಟಕಲ್ ಜನರಲ್ ಸರ್ವಿಸ್ ನಾಟಕಲ್ದ ಫಾತಿಮಾ ವಾಣಿಜ್ಯ ಸಂಕೀರ್ಣಡು ಸೋಮವಾರ ಕಾಂಡೆ ಉದಿಪನಾಡು. ಶಾಸಕರು ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ರಿಬ್ಬನ್ ಬುಡ್ಪಾದ್ ನಾಟಕಲ್ ಜನರಲ್ ಸರ್ವಿಸ್ನು ಉದಿಪನ ಮಲ್ದದ ಸರಕಾರಿ ದಾಖಲೆಲು ಭೂಮಿ ಜಾಗೆ ಖರೀದಿದ ದಾಖಲೆಲು ಇಂಚ ಮಾತಾ ರೀತಿದ ದಾಖಲೆ ಮಲ್ತು ಕೊರ್ಪಿನ ಈ ಸೇವಾ ಕೇಂದ್ರ ಯಶಸ್ವಿಯಾವಡು ಹಮೀದ್ ಕಿನ್ಯರಿನ ಸಾಮಾಜಿಕ ಸೇವೆದ ವೃತ್ತಿ ಬದುಕು ಎಡ್ಡೆಡು ದುಂಬರೆಡು ಪಂಡದು ಹಾರೈಸಿರು. ನನಗೆ ವಿಶ್ವಾಸ ಇದೆ, ಹಮೀದ್ನವರ ಅನುಭವ, ಸಾಮಾಜಿಕವಾದ ಚಿಂತನೆ, ಇಲ್ಲಿ ಬರುವಂಥ ಜನರಿಗೆ ಉತ್ತಮವಾದ ಸೇವೆ ಅವರು ಮಾಡಿ ಕೊಡ್ತಾರೆ ಅಂತೇಳಿ ನಾನು ಇವತ್ತು ಬಯಸ್ತೇನೆ. ಸರ್ಕಾರದ ಬೇರೆ ಬೇರೆ ಸವಲತ್ತುಗಳನ್ನು ಹೇಗೆ ನಾವು ಪಡ್ಕೊಳ್ಬೇಕಂತೇಳಿ ಇದೀಗೆಲ್ಲವೂ ಕೂಡ ಆಂತರಿಕ ತಂತ್ರ ಒಳಪಟ್ಟಿದೆ. ಮಾಹಿತಿ ಇಲ್ಲದಂಥ ಈ ಮಹಿಳೆಯರಿಗೆ ಸೋದರಿಸುವುದು ದೊಡ್ಡ ಮಟ್ಟದ ಪ್ರಯೋಜನ ಒಂದು ಕೆಲಸ ಇವತ್ತು ಆಗ್ತದೆ. ನಾನು ಹಮೀದ್ ಅವರಿಗೆ ಮತ್ತು ಇಲ್ಲ ಸ್ಟಾಫ್ನವ್ರಿಗೆ ಹೇಳೋದಿಷ್ಟೇ, ದಯವಿಟ್ಟು ತಾವು ಇದನ್ನೊಂದು ಸೇವಾ ಬಡವನಿಂದ ನೋಡಿಕೊಂಡು ಅದರ ಜೊತೆ ನೀವು ಮಿನಿಮಮ್ ಚಾರ್ಜ್ ಮಾಡಿ ನಿಮಗೆ ಲಾಸ್ ಆಗೋದ ರೀತಿ ಅಂತ ಅವತ್ತು ನೋಡಿಕೊಳ್ಬೇಕು. ನಾವು ಹೇಳೋದಿಷ್ಟೇ, ನಿಮಗೆ ಲಾಸು ಕೂಡ ಆಗಬಾರ್ದು, ಇಲ್ಲಿ ಬಂದ ಬಡವರಿಗೆ ಮೋಸ ಕೂಡ ಆಗಬಾರ್ದು. ಆ ರೀತಿ ತಮ್ಮ ಕೆಲಸ ಕಾರ್ಯಗಳು ಇರಬೇಕು. ಯಾಕಂತೇಳಿ ಈಗ ಕೆಲವರು ಸೇವಾ ಕೇಂದ್ರ ಅಂತ ಬೋರ್ಡ್ ಹಾಕಿ ಕರೆದು ಪಾಪ ವಿದ್ಯಾರ್ಥಿ ಯುವಕರಿಗೆ ಮತ್ತು ಮಹಿಳೆಯರಿಗೆ ಬಡವರಿಗೆ ಗೊತ್ತಿರೋದಿಲ್ಲ. ಬನ್ನಿ 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 ನಿಮಗೆ ಕಾರ್ ಸಿಗ್ತದೆ, ನಿಮಗೆ ರಿಕ್ಷಾ ಸಿಗ್ತದೆ, ನಿಮಗೆ ಬೈಕ್ ಸಿಗ್ತದೆ, ನಿಮಗೆ 5 ಲಕ್ಷ ದುಡ್ಡು ಸಿಗ್ತದೆ ಅಂತ ಹೇಳಿಕೊಂಡು ಅವ್ರು ಇದ್ದಂಥ ಅರ್ಜಿಯನ್ನು ಹಾಕಿ 500-1,000 ರೂಪಾಯಿ ಕೈಲಿ ಖರ್ಚು ಮಾಡಿ ಅಪ್ಲಿಕೇಶನ್ 10,000 ಬಂದಾಗ ಅಲ್ಲಿ ಸಿಗೋದು 4 ಜನರಿಗೆ ಮಾತ್ರ. ಇದು ನಾವು ಜನರನ್ನು ಅನಗತ್ಯವಾಗಿ ಮೋಸ ಮಾಡೋದಲ್ವ ಇದರಲ್ಲಿ. ಆದ ಕಾರಣ ಈ ಸೇವಾ ಕೇಂದ್ರದವ್ರು ಫಸ್ಟಾಗಿ ಹೇಳಬೇಕು, ಇದು ಬರೀ 4 ಜನಕ್ಕೆ ಸಿಕ್ಕುವಂಥದ್ದು, ನಮಗೆ ಗ್ಯಾರಂಟಿ ಗೊತ್ತಿಲ್ಲ, ಬೇಕಾದರೆ ನಿಮಗೆ ಅಪ್ಲಿಕೇಶನ್ ಆಗ್ಬೋದು, ಆಗೋದವನು ಆಗ್ತಾನೆ. ಇದು ನೀವು ಬನ್ನಿ ಬನ್ನಿ ನಿಮಗೆ ಅದಕ್ಕೆ ಲಾಸ್ಟಿಗೆಲ್ಲ ಅಪ್ಲಿಕೇಶನ್ ನೀವು 4 ಸವಲತ್ತಿಗೆ 1,000 ಅಪ್ಲಿಕೇಶನ್ ತಗೊಂಡು ಮತ್ತೆ ನೀವು MLA ಮನೆ ಹೋಗಿ ಅಂತ ಹೇಳಿದರೆ ನಾನೆಂತ ಮಾಡೋದು ಕೂತ್ಕೊಂಡು ಇಲ್ಲಿ. ಆದರೆ ತೆಗೆಯುವಾಗ ನಾವು ಸತ್ಯತೆ ಎಂದು ವಿಚಾರ ಇರೋದು ಆಗಬೇಕು. ಆ ಕೆಲಸವನ್ನು ಖಂಡಿತವಾಗಿ ಹಮೀದ್ ಮತ್ತು ಈ ತಂಡ ಮಾಡಿ ಎಲ್ಲರಿಗೂ ಕೂಡ ಇವತ್ತು ಮಾದರಿ ಆಗ್ತಾರೆ ಅಂತ ಹೇಳಿಕೊಳ್ತಾ ಎಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಂಡು ಜನಕ್ಲೆಗು ಮಾತಾ ರೀತಿದ ಸರಕಾರಿ ದಾಖಲೆಲು ಭೂಮಿ ಮಾರಾಟ ಬಾಡಿಗೆ ಇಲ್ಲು ಆನ್ಲೈನ್ ಸೇವೆಲೆನು ಕ್ಲಬ್ ತ ಪೊರ್ತುಡು ಮಲ್ತು ಕೊರ್ಪ ಪಂಡದು ನಾಟಕಲ್ ಜನರಲ್ ಸರ್ವಿಸ್ ಮಾಲಕರು ಹಮೀದ್ ಕಿನ್ನೆ ತೆರಿಪಾಯರು. ನಾಟಕಲ್ ಜನರಲ್ ಸರ್ವಿಸ್ ಅಂತೇಳಿ ನಾವು ಈ ನಾಟಕಲ್ ಪರಿಸರದಲ್ಲಿ ಸರಕಾರದ ಕೆಲವು ದಾಖಲಾತಿಗಳು ಯಾವುದೇ ವಿಷಯವಾಗಿರಲಿ, ಭೂ ಪರಿವರ್ತನೆ ಆಗಿರಲಿ ಅಥವಾ ಸರಕಾರದ ಯಾವುದೇ ಲೀಗಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸರಿಮಾಡಿಸಿಗೋಸ್ಕರ ಜನರಿಗೆ ಉಪಕಾರ ಆಗಬೇಕೆಂಬ ನೆಲೆಯಲ್ಲಿ ನಾಟಕಲ್ ಇದರ ಮಧ್ಯಪ್ರದೇಶದಲ್ಲಿ ನಾವು ಇವತ್ತು ನಾಟಕಲ್ ಜನರಲ್ ಸರ್ವಿಸ್ ಅಂತೇಳಿ ಒಂದು ಸಂಸ್ಥೆಯನ್ನು, ಒಂದು ಆಫೀಸನ್ನು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ ನಮ್ಮ ನೆಚ್ಚಿನ ಶಾಸಕರು ಹಾಗೂ ಈ ಭಾಗದ ಶಾಸಕರು ಮತ್ತು ಕರ್ನಾಟಕದ ಪಕ್ಷದ ವಿಧಾನಸಭೆಯ ಅಧ್ಯಕ್ಷರಾದಂತಹ ಯುಟಿ ಖಾದರ್ ಅವರಿಗೆ ಆಗಮಿಸಿದ್ದಾರೆ. ಇವರು ಈ ಕಟ್ಟಡವನ್ನು, ಈ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ನಾವು ಈ ಕಚೇರಿಯನ್ನು ಇದರಿಂದ ಈ ಭಾಗದ ಜನರಿಗೆ ಉಪಕಾರ ಮತ್ತು ಇದು ಪಕ್ಕ ಬಿಸ್ನೆಸ್ಸು ಅಲ್ಲ, ಪಕ್ಕ ಸೋಷಲು ಅಲ್ಲ, ಜನರಿಗೆ ಉಪಕಾರ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ನಮ್ಮಿಂದ ಆಗುವಂಥ ಕೆಲವು ಮಾಹಿತಿಗಳನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ಎಲ್ಲ ವ್ಯವಸ್ಥೆಗಳಾಗ್ತದೆ. ಸಂಬಂಧಪಟ್ಟವರಿಗೆ ಬೇಕಾದರೆ RTC ಸಿಗ್ತದೆ ಅಥವಾ ಕರೆಂಟ್ ಬಿಲ್ ಕಟ್ಟುವುದಾದರೂ ಇಲ್ಲಿ ವ್ಯವಸ್ಥೆಗಳಿವೆ. ಬೇಕಾದ ಎಲ್ಲ ದಾಖಲೆಗಳಿಗೆ ಬೇಕಾದ ಮಾಹಿತಿಗಳನ್ನು ನಾವು ಕೊಡ್ತಾ ಇದ್ದೇವೆ. ಜೊತೆಗೆ ಸರ್ಕಾರದ ಏನು ವ್ಯವಸ್ಥೆ ಇದೆ ಅದರ ಬಗ್ಗೆ ದಾಖಲೆಗಳು ಸರಿಪಡಿಸಲು ಇಲ್ಲಿ ಅವಕಾಶಗಳಿರುತ್ತವೆ. ತಮ್ಮೆಲ್ಲರ ಸಹಕಾರವನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಈ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಇದರ ಎಲ್ಲ ಶ್ರೇಯಸ್ಸು ಮತ್ತು ಇದರ ಯಶಸ್ಸಿಗೆ ನಿಮ್ಮ ಸಹಕಾರ ನಿರೀಕ್ಷಿಸ್ತಾ ಬಾತಿಷ್ಟಂಗಳ್ ದುವಾ ನಡಪಾಯಿರು. قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم
قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل أعوذ برب الفلق من شر ما خلق നീ അറിയുന്നവനാണ് അല്ലാഹ്. പുതിയ ഓഫീസിന്റെ ഉദ്ഘാടന കർമ്മമാണ് റഹ്മാനെ. നീ ഖൈറിലാക്കണേ അല്ലാഹ്, ബറക്കത്തിലാക്കണേ റഹ്മാനെ, റാഹത്തിലാക്കണേ അല്ലാഹ്, സന്തോഷത്തിലാക്കണേ പടച്ചവനെ. മനസ്സിൽ ഏത് പ്രതീക്ഷയാണോ പ്രതീക്ഷ കൊണ്ടാണോ ആരംഭിച്ചത്, ആ പ്രതീക്ഷയോടുകൂടി നല്ല ഉയരത്തിലേക്ക് നീ എത്തിക്കണേ റഹ്മാൻ. ಕಿನ್ಯ ಜುಮ್ಮಾ ಮಸೀದಿ ಮುದರಿಸ್ ಮಸ್ಜಿದ್ ದಾರಿಮಿ ಕಟ್ವಣ ಮಾಲಕರು ಅಬೂಬಕರ್ ಹಾಜಿ, ಪರಿಸರದ ಪ್ರಮುಖರು ಅಬ್ದುಲ್ ರಹಿಮಾನ್ ಕೋಡಿಜಾಲ್, ಸಿರಾಜ್ ಕಿನ್ಯ, ಫಾರೂಕ್ ಕಿನ್ಯ, ಟಿಎಸ್ ಅಬೂಬಕರ್, ಹಮೀದ್ ಮಿಂಪ್ರಿ, ಹಮೀದ್ ಟಿಂಬರ್, ಹನೀಫ್ ಮಿಂಪ್ರಿ, ಸಾಲಿಹ್ ಹರಿಕಳ, ಸೈಯದ್ ಆಲವಿ ತಂಗಳ್, ಯೂಸುಫ್ ವಕ್ತಾರ್, ಎನ್ಎಸ್ ಕರೀಂ, ಬ್ಯಾರಿ ಸಾಹಿತ್ಯ ಪರಿಷತ್ ಸದಸ್ಯರು ಹಮೀದ್ ಹಸನ್ ಮಾಡೂರು, ಪಂಚಾಯತ್ ಸದಸ್ಯರು ಅಬ್ಬಾಸ್ ನಾಟಕಲ್ ಮಂಜನಾಡಿ, ಬಾವು, ಬಶೀರ್, ಅಬ್ದುಲ್ ಖಾದರ್, ಕಿನ್ಯ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಮಾಲಿನಿ ಪೂಜಾರಿ, ಪಿಡಿಒ ತುಳಸಿ, ಪಂಚಾಯತ್ ಸದಸ್ಯರು ಫಯಾಜ್, ಸೈಯದ್ ವಾಹಾ, ಬಿಲ್ಲವ ಮುಖಂಡರು ಉಮೇಶ್ ಪೂಜಾರಿ, ಅಜಿತ್ ಪೂಜಾರಿ, ನಾಟಕಲ್ ವರ್ತಕರ್ನ ಸಂಘದ ಅಧ್ಯಕ್ಷರು ಹನೀಫ್ ಚಂದಹಿತ್ಲು, ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು.